ಸೊ ಪಕ್ಷದ ಬಗ್ಗೆ ನನ್ನ ಏನು ವಿಚಾರಗಳಿಲ್ಲ. ನಾನು ಬೇರೆ ಪಕ್ಷ ಬದಲಾವಣೆ ಮಾಡುವಂಥದ್ದು, ನಾನು 22 ವರ್ಷ ಬಿಜೆಪಿಯಲ್ಲಿದ್ದೆ, ಅಲ್ಲಿ ಅವಕಾಶಗಳನ್ನು ಕೇಳಿದೆ, ಕೊಡಲಿಲ್ಲ. ಅಭಿವೃದ್ಧಿ ಮಾಡಿ ನಾನೇನು ದುಡ್ಡು ಮಾಡಲಿಕ್ಕೆ ಅಂತ ಯಾವುದೇ ಪಕ್ಷಕ್ಕೆ ಬಂದವಲ್ಲ. ನಾನು ಉದ್ಯಮಿಯಾಗಿದ್ದೆ. ಒಂದು ಸಲ ನಾನು ಪಕ್ಷದಲ್ಲಿರುವಾಗಲೂ ನೋಡಿ, ನಮ್ಮ ಎಷ್ಟೋ ದೇವಸ್ಥಾನಗಳು, ಭಜನಾ ಮಂದಿರಗಳು, ದೈವಸ್ಥಾನಗಳು ಇವತ್ತು ಕೂಡ ಸರ್ಕಾರಿ ಜಾಗದಲ್ಲಿದೆ. ನಾನು 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ರಲ್ಲಿ 80 ಲಕ್ಷ ವಾಪಸ್ ಬಂದಿದೆ ನನಗೆ. ಯಾಕಂದ್ರೆ ಯಾವುದೇ ದೇವಸ್ಥಾನಗಳು, ಭಜನಾ ಮಂದಿರಗಳು, ನಮ್ಮ ದೈವಸ್ಥಾನಗಳು RTC ಇಲ್ಲ, ಅವರ ದುಡ್ಡು ಕೊಟ್ಟರು ವಾಪಸ್ ಬಂದಿದೆ. ದುಸ್ಥಿತಿ ನೋಡಿ. ನಾನು ಆವಾಗ ಬಿಜೆಪಿಯಲ್ಲಿ ಇರುವಾಗ ಹೇಳ್ತಾ ಇದ್ದೆ, ನೋಡಿ ಅದನ್ನು ಅಧಿಕೃತ ಮಾಡಿ, ಆ ದೇವಸ್ಥಾನ ಮಾಡಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಹೈಯೆಸ್ಟ್ ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ ಇರುವಂಥದ್ದು. ಇದನ್ನು ಯಾವ ಮಾಡುದು? ನಾನು ವಿಧಾನಸಭೆಗೆ ಹೋಗಿ ಫಸ್ಟ್ ದಿವಸ ನನ್ನ ಫಸ್ಟ್ ಪ್ರಶ್ನೆ ತುಳುವಿನ ಬಗ್ಗೆ, ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ. ಆನಂತರ ನನ್ನ 2ನೇ ಪ್ರಶ್ನೆ, ಸರ್ಕಾರಿ ಜಾಗದಲ್ಲಿರುವಂತ ದೇವಸ್ಥಾನ, ಭಜನಾ ಮಂದಿರ, ಚರ್ಚ್, ಮಸೀದಿ ಇದನ್ನೆಲ್ಲ ಆ ಹೆಸರಲ್ಲೇ ಮಾಡಿಕೊಡಬೇಕು. ಮುಂದೆ ಅಂತ ಬೇಡ, ಹಿಂದೆ ಇದ್ದಾರೆ, ಎಷ್ಟೋ ವರ್ಷದಲ್ಲಿ ಇದ್ದಾರೆ, ಇನ್ನು ಮುಂದೆ ಮಾಡೋದು ಬೇಡ. ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇದೆ. ಅದನ್ನೆಲ್ಲ ಮಾಡಲಿಲ್ಲ, ಇದನ್ನೆಲ್ಲ ಬಿಟ್ಟು ನಾನು ಕಾಂಗ್ರೆಸ್ಗೆ ಹೋದೆ. ಕಾಂಗ್ರೆಸ್ ನನಗೆ ಅವಕಾಶವನ್ನು ಕೊಟ್ಟಿದೆ, ಶಾಸಕರನ್ನಾಗಿ ಮಾಡಿದ್ದಾರೆ. ಪಕ್ಷ ಬಿಡುವಂತದ್ದು ವಿಚಾರಗಳು ಏನಿಲ್ಲ. ನೀವು ಹೇಳಿದಾಗ ಈಗ ನೀವು ಬನ್ನಿಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ರಿ. ನಾನು ಹಿಂದೂ, ನಾನು ನನ್ನ ಧರ್ಮವನ್ನು ಬಿಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರಲ್ಲಿ ನನ್ನ ಧರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಿಂದೂ, ನನ್ನ ಧರ್ಮ ನನಗೆ ಬೇಕು. ಆದರೆ ಬೇರೆಯವರ ಧರ್ಮವನ್ನು ನಾನು ವಿರೋಧ ಮಾಡುವುದಿಲ್ಲ. ನಾನು ಶಾಸಕರಾಗಿ ಪ್ರತಿಜ್ಞೆ ಮಾಡುವಾಗ ಏನು ಹೇಳೋದು, ಎಲ್ಲರಿಗೂ ಶಾಸಕ. ನನಗೆ ಕೆಲಸ ಮಾಡುವಾಗ ಅಕ್ರಮ ಸಕ್ರಮ ಬಾಕಿ ಯಾವ ಕೆಲಸ ಇರಲಿ, ನಾನು ಖಂಡಿತ ಮಾತ್ರ ಕೇಳುವುದಿಲ್ಲ ನೀನು ಬಿಜೆಪಿಯ, ನೀನು ಕಾಂಗ್ರೆಸ್ ಅಂತ. ನಾನು ಬಿಜೆಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರು, ಅವರು ಮಾಡದಿರುವಂತ ಏನು ಅಕ್ರಮ ಸಕ್ರಮ ಮಾಡಿ ಅವರ ಮನೆಗೆ ಕಳಿಸಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ನಾನು ಖಂಡಿತ ಮಾತ್ರ ಕೇಳುವುದು, ನೀನು ಬಿಜೆಪಿ ಮನೆಗಳಿಗೆ ಓಟ್ ಹಾಕಲಿಲ್ಲ, ನಾನು ಶಾಸಕ ಮೇಲೆ ಎಂಟು ಶಾಸಕ. ಅವರು ಬಂದು ನಾನು ಕಳೆದಿದ್ದಾರೆ, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ನಾನೇನು ಭಾಷೆ ಮಾಡಲಿಲ್ಲ, ನಾನೇನು ಮಾಡಿ, ನಾನು ಕಳೆದೆ, ಗೌರವ ಕೊಟ್ಟಿದ್ದೇನೆ. ನಾನು ಶಾಸಕರಲ್ಲಿ ಹೋಗಿದ್ದೇನೆ, ಬಂದಿದ್ದೇನೆ. ಅಲ್ಲ, ಒಂದು ಶಾಸಕರಾಗುವ ಪ್ರತಿಜ್ಞೆ ಮಾಡುವಾಗ ಹೇಳ್ತೀವಿ ನಾವು ಎಲ್ಲರನ್ನು ಒಂದೇ ತರ ತೂಕ ಮಾಡ್ತೇವೆ, ಯಾರನ್ನು ವಿರೋಧ ಮಾಡುವುದಿಲ್ಲ, ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಅವರು ಕಳೆದಿದ್ದಾರೆ, ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಬಂದಿದ್ದೇನೆ. ಹಾಗಾದ್ರೆ ನಿರ್ಬಂಧಗಳು ಹಾಕುವಂಥದ್ದು ಸರಿಯಲ್ಲ. ನಾನು ಬಿಜೆಪಿ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಬಿಜೆಪಿ ಕಚೇರಿಗೆ ಹೋಗಲಿಲ್ಲ. ಬಿಜೆಪಿ ಪರವಾಗಿ ಮಾಡಿದ್ರೆ ನಾನು ಪಕ್ಷ ವಿರೋಧಿ ಅಂತ ಆಗ್ತದೆ. ಅವರ ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರಲ್ಲಿ ಅಂತ ತಪ್ಪಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಿದ್ದು ಯಾವ ತಪ್ಪುಗಳನ್ನು ಮಾಡಲಿಲ್ಲ. ಬಿಜೆಪಿಯ ಪರವಾಗಿ ಹೋರಾಟ ಮಾಡುವುದು, ಅವರು ಚುನಾವಣೆಗೆ ಬೇಕಾದ ಕೆಲಸಗಳನ್ನು ಮಾಡುವಂತಹದ್ದು ವಿಶ್ವದ ನೀವು ಕಾಂಗ್ರೆಸ್ ಶಾಸಕರಾಗಿತ್ತು. ಆ ಸಂಸ್ಥೆಯೊಂದಿಗೆ ಆ ಕಾರ್ಯಕ್ರಮಕ್ಕೆ ಬಂದಿರುವುದು ಅದು ಎಷ್ಟು ಸರಿಯ? ನೋಡಿ, ಕೆಲವು ಕಾರ್ಯಕ್ರಮಗಳು ನಾವು ಏನೆಲ್ಲ ಹೊಸ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಷ್ಟೋ ಬಿಜೆಪಿಯ ಕಾರ್ಯಕರ್ತರು, ಎಷ್ಟೋ ಬಿಜೆಪಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಕೆಲವು ಬಿಜೆಪಿಯವರು ಕೆಲವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ಹುಲಿ ವೇಷವನ್ನು ಮಾಡ್ತಾರೆ. ನಾವು ಹೋಗ್ತೇವೆ, ನಾವು ಕಂಬಳವನ್ನು ಮಾಡ್ತೇವೆ, ನಾವು ಅವರನ್ನು ಕರೀತೇವೆ. ಇದು ಪಕ್ಷಾತೀತವಾಗಿ ನಡೆಯುವಂತಹ ಕಾರ್ಯಕ್ರಮಗಳು. ಅಲ್ಲಿ ಪಕ್ಷದ ಪ್ಲಾನ್ಗಳಲ್ಲಿ ಪಕ್ಷದ ಇದು ಮಾಡ್ಕೊಂಡು ಹಾಕಿದ್ರೆ ನಾವು ಖಂಡಿತ ಅದಕ್ಕೆ ಹೋಗುವಂಥದ್ದಿಲ್ಲ. ಇಂಥ ಕಾರ್ಯಕ್ರಮಗಳಿಗೆ ನಾವು ಹೋಗುವಂಥದ್ದು, ನನ್ನ ಮನೆಯಲ್ಲಿ ಏನಾದರೂ ಗೃಹ ಪ್ರವೇಶ ಆಗ್ತದೆ, ನಾವು ಅವರನ್ನು ಕರೆಯುವಂಥದ್ದು, ನಿಮ್ಮಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮದುವೆ ಆಗ್ತದೆ, ನೀವು ಬನ್ನಿಯಪ್ಪ, ನಾನು ಕಾಂಗ್ರೆಸ್, ನೀವು ಬಿಜೆಪಿ, ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಹೀಗೆ ಆಗ್ತದೆ. ಅದು ಕೆಲವರಿಗೆ ನೋಡಿ, ಕೆಲವರ ಮನಸ್ಸು ದೊಡ್ಡದಿರ್ತದೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇರ್ತದೆ, ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್. ಸಮಾಜದಲ್ಲಿ ಬೇರೆ ಬೇರೆಯವರ ಒಪಿನಿಯನ್ಗಳು, ವಿಚಾರಗಳು ಬೇರೆ ಇರುವುದು ಸಹಜ. ಅಂಥವ್ರಿಗೆ ಸರಿ ಮಾಡುವಂಥದ್ದು, ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ. ಅವರು ಮುಂದಿನ ದಿವಸಗಳಲ್ಲಿ ಅವರ ಕೆಲಸ, ನಾನು ಎಲ್ಲರಿಗೆ ಮುಸ್ಲಿಂ ಬಾಂಧವರ ಕಾರ್ಯಕ್ರಮಗಳಿಗೂ ಹೋಗ್ತೀನಿ, ಹಿಂದೂ ಬಾಂಧವರ ಕಾರ್ಯಕ್ರಮಗಳು, ಕ್ರಿಶ್ಚಿಯನ್ ಬಾಂಧವರ ಕಾರ್ಯಕ್ರಮಗಳಿಗೂ ಹೋಗ್ತೀನಿ. ಯಾವುದಕ್ಕೆ ಎಲ್ಲಿ ಇದ್ದೇನೆ ಅಲ್ಲಿಗೆ
ಬೇರೆ ಪಕ್ಷಕ್ಕೆ ಕಾರ್ಯಗಳಿಗೆ ಹೋಗುವಂಥದ್ದೆಲ್ಲ ಇದಕ್ಕೂ ಕಳೆದಿದ್ದಾರೆ, ಇದು ಹೋಗುವಂಥ ಕೆಲಸವನ್ನು ಮಾಡಿ. ಇದು ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗಳು ಇದನ್ನು ಸೆಂಟ್ರಿ ಮಾಡಿದ್ದು ಎನ್ನುವಂಥದ್ದು. ಬಿಜೆಪಿಗೆ ಹೋಗುವಂತ ಯಾವ ವಿಚಾರಗಳಿಲ್ಲ, ಯಾವ ಅರ್ಥ ಕೇಳಲೂ ಇಲ್ಲ, ನಮ್ಮ ಪಕ್ಷದವರು ಹೇಳಿಲ್ಲ, ನಮ್ಮ ಪಕ್ಷದವರು ಹೇಳಿದ್ದಾರೆ, ಅಶೋಕ್ ರೇಖೆ ಇಲ್ಲ, ಹಿಂದೂ ಧರ್ಮದವರು ಇವರು ಬರುವುದಿಲ್ಲ ಅಂತ ಕೂಡ ಹೇಳಬಾರ್ದಲ್ಲ, ನಮ್ಗೆ ಎಲ್ಲರೂ ಬೇಕಲ್ಲ. ಹಾಗೆ ನಮ್ಮ ಧರ್ಮ ನಮ್ಮ ಪಕ್ಷದ ಎಲ್ಲ ಬಂಧುಗಳು ಹೇಳಿದ್ದಾರೆ, ಕೆಲವರು ಹೇಳ್ತಾರೆ, ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ, ಮಾಡ್ತೇವೆ. ಅದು ಅದರ ಬಗ್ಗೆ ನನ್ನ ಕಮೆಂಟ್ಗಳಿಲ್ಲ. ನಾನು ನನ್ನ ಧರ್ಮದ ಬಗ್ಗೆ ನಾನು ಬೆಳಿಗ್ಗೆ ಎದ್ದು 48-50 ಶ್ಲೋಕ ಹೇಳಿದ್ರೆ ನಾನು ಹೋಗುದಿಲ್ಲ. ರಾತ್ರಿ ಮಲಗುವಾಗ 50 ಶ್ಲೋಕ ಹೇಳಿದ್ರೆ ಎಷ್ಟು 1 ಗಂಟೆ ರಾತ್ರಿ ಮಲಗಿದ್ರು. ಆ ವಿಚಾರ ನಾನು ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತೇನೆ. ಇನ್ನೊಬ್ರು ಹೇಳ್ತಾರೆ ಅಂತಲ್ಲ, ನಾನು ಹಿಂದೂ ಧರ್ಮವನ್ನು ನಂಬ್ತೇನೆ, ನಾನು ಫಾಲೋ ಮಾಡ್ತೇನೆ. ಆದರೆ ಇನ್ನೊಬ್ಬರ ಧರ್ಮವನ್ನು ನಾನು ವಿರೋಧ ಮಾಡುವುದಿಲ್ಲ, ಅದಕ್ಕೂ ಗೌರವ ಕೊಡ್ತೇನೆ, ಅದನ್ನು ಪಾಲಿಸ್ತೇನೆ. ಅದರಲ್ಲಿ ಒಳ್ಳೆಯ ಎಲ್ಲ ಕಡೆ ಒಳ್ಳೆ, ಯಾವ ಧರ್ಮದಲ್ಲಿ ಕೂಡ ವಿರೋಧ ಮಾಡು, ಹಾಗೆ ಮಾಡು, ಹಾನಿ ಮಾಡು ಅಂತ ಯಾವ ಧರ್ಮದಲ್ಲಿ ಹೇಳಿಲ್ಲ. ನಾನು ಆದಷ್ಟು ಓದ್ತೇನೆ ಸಮಯ ಸಿಗುವಾಗ, ಎಲ್ಲರೂ ಒಳ್ಳೆಯ ಮಾಡು ಅಂತ ಹೇಳ್ತಾರೆ, ಅದನ್ನು ಪಾಲಿಸುವಂತ ಕೆಲಸ. ಈಗೇನಾಗಿದೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಧರ್ಮದ ಮಧ್ಯೆ ಬಂದುಬಿಟ್ಟು ಅದು ಬೇರೆ ಬೇರೆ ಬದಲಾವಣೆ, ಹಿಂದಿನ ಪ್ರೀತಿ ವಾತ್ಸಲ್ಯ ನಂಬಿಕೆಗಳೆಲ್ಲ ದೂರ ಆಗ್ತದೆ.